ವ್ಯಾಪಾರಿಯೊಬ್ಬರು ಹುಟ್ಟಿ ಬೆಳೆದಿರುವ ಮನೆಯನ್ನ ಕೆಡವಲು ಮನಸೊಪ್ಪದ ಹಿನ್ನೆಲೆಯಲ್ಲಿ ಹೊಸ ತಂತ್ರಜ್ಞಾನದೊಂದಿಗೆ ಜಾಕ್ ಅಳವಡಿಸಿ ಮನೆಯನ್ನ 40 ಫೀಟ್ ಮುಂಭಾಗಕ್ಕೆ ತರುತ್ತಿರುವ ದೃಶ್ಯ ಇದೀಗ ಸ್ಥಳೀಯರಿಗೆ ಬೆರಗನ್ನ ನೀಡುವುದರೊಂದಿಗೆ ವೈರಲ್ ಆಗ್ತಾ ಇದೆ. ವಾಹನಗಳಿಗೆ ಜಾಕ್ ಹಾಕಿ ಮೇಲೆತ್ತುವುದು ಸರ್ವೇ ಸಾಮಾನ್ಯವಾಗಿದ್ದರೂ ಆದರೆ ಎರಡಂತಸ್ತಿನ 4000 ಚದರ ಫೀಟ್ ವಿಸ್ತೀರ್ಣವಿರುವ ಮನೆಯನ್ನ ಮೇಲಕ್ಕೆತ್ತುವುದರ ಜೊತೆಯಾಗಿ ಅದನ್ನ 40 ಚದರ ಫೀಟ್ ಮುಂದಕ್ಕೆ ಕೊಂಡೊಯ್ಯುತ್ತಿರುವುದು ನೋಡುಗರಿಗೆ ಕುತೂಹಲವನ್ನ ಸೃಷ್ಟಿಸಿದೆ. ಹುಟ್ಟಿ ಬೆಳೆದ ಮನೆಯನ್ನ ಕೆಡವದೆ ನೂತನ ಮಾದರಿಯಲ್ಲಿ ಸ್ಥಳ ಮಾರ್ಪಾಟುಗೊಳಿಸಿ ಹೇಗೆ ಸಂರಕ್ಷಿಸಬೇಕೆಂಬುದರ ಬಗ್ಗೆ ಆಲೋಚಿಸುತ್ತಿರುವ ಮಧ್ಯೆ ಇಂಥದ್ದೊಂದು ಹೊಸ ತಂತ್ರಜ್ಞಾನ ಮನೆ ಮಾಲಕರ ಗಮನಕ್ಕೆ ಬಂದಿದೆ. ಮಂಜೇಶ್ವರ ಕನ್ನೀಲ್ ಜುಮಾ ಮಸೀದಿಯ ಪಕ್ಕದಲ್ಲಿರುವ ಯುಎಸ್ ಅಹಮದ್ ಭಾವಾ ಹಾಜಿಯವರ ಹಳೆಯದಾದ ಮನೆಯನ್ನ ಇದೀಗ ಉತ್ತರ ಭಾರತದಿಂದ ಆಗಮಿಸಿದ ಸುಮಾರು 20 ಮಂದಿ ಕಾರ್ಮಿಕರು ನೂತನ ತಂತ್ರಜ್ಞಾನದೊಂದಿಗೆ ಸಿದ್ಧಪಡಿಸಲು ಪಣ ತೊಟ್ಟಿದ್ದಾರೆ. आज अपने बीजेपी का समर्थन दे देता हूँ, नेता बना देते हैं, बिल्कुल भी तो कल मेरी सरकार तो गिर जाएगी, पक्का होता है। വീട് കുറച്ച് ഡൗണിലുള്ളതിനെ കൊണ്ട് ലിഫ്റ്റ് ആക്കിയിട്ട് മുന്നേക്ക് ഷിഫ്റ്റ് ആക്കുന്നു 40 ഫീറ്റ് മുന്നേക്ക് കുറച്ച് കാറെല്ലാം പോകാനും വരാനെല്ലാം കുറേ തൊന്തരയുണ്ട്. അങ്ങനെ അവർക്ക് ആക്സിഡൻറ്റും ആയി. അതിലേക്ക് വേണ്ടിയിട്ട് ഒരു ഹരിയാനൻ്റെ കമ്പനിക്ക് കോൺട്രാക്റ്റ് കൊടുത്തിന്. സ്ക്വയർ ഫീറ്റിന് 250 ലിഫ്റ്റിങ്ങും 250 ഷിഫ്റ്റിംഗ് ആക്കാൻ 4 months കോൺട്രാക്റ്റ്. 4 monthsൻ്റെ ഉള്ളിൽ പണി കംപ്ലീറ്റ് ആവും. ഇപ്പോൾ കുറച്ച് പണി നടന്നുകൊണ്ടുണ്ട്. കുറച്ച് സ്പീഡാവും പണി.